ಪಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಛತ್ತೀಸ್ಗಢ ಮಧ್ಯಪ್ರದೇಶ ಬೊಕ ಆಂಧ್ರ ಪ್ರದೇಶ ರಾಜ್ಯಲಿನ ಸ್ಥಾಪನಾ ದಿನಾಚರಣೆಯನ್ನು ರಾಜ್ಯಪಾಲರು ರಮೇಶ್ ಬೈಸ್ ಇತ್ತದು ಮಹಾರಾಷ್ಟ್ರ ರಾಜಭವನಡು ಆಚರಣೆ ಮಲ್ತಿರು ಪುದರ್ ಪೊಯ್ ತೆಲುಗು ಸಿನಿಮಾ ನಟೆ ಸುಮನ್ ತಲ್ವಾರ್ ಬೊಕ ಸಾಧಕರಿಗೂ ತಮ್ಮನದ ಮರ್ಯಾದೆ ಮಲ್ತಿನ ರಾಜ್ಯಪಾಲರು ಸುಮನ್ ತಲ್ವಾರ್ನ ಸಾಧನೆಗೂ ಮೆಚ್ಚುಗೆ ತೆರಿಪಾಯಿರು ಛತ್ತೀಸ್ಗಢ ಮಧ್ಯಪ್ರದೇಶ ಬೊಕ ಆಂಧ್ರ ಪ್ರದೇಶ ಸ್ಥಾಪನಾ ದಿನಾಚರಣೆಯನ್ನು ರಾಜ್ಯಪಾಲರು ರಮೇಶ್ ಬೈಸ್ ಇತ್ತದು ಮಹಾರಾಷ್ಟ್ರ ರಾಜಭವನಡು ಆಚರಣೆ ಮಲ್ತಂಡು ರಾಜ್ಯಪಾಲರು ಪಾತಿರದು ರಾಜ್ಯ ಕಲೆ ಸಾಹಿತ್ಯ ಸಂಸ್ಕೃತಿ ಬಗೆಟ್ಟು ಮೆಚ್ಚುಗೆ ತೆರಿಪಾಯಿರು ಭಾರತ ಸರ್ಕಾರದ ಏಕ್ ಭಾರತ್ ಶ್ರೇಷ್ಠ ಭಾರತ್ ಕಾರ್ಯಕ್ರಮ ತಾಲೆಕ್ಕೂಡು ಇಂದಿನ ಅಟ್ಟಣೆ ಮಲ್ತದಿತ್ತರು ಛತ್ತೀಸ್ಗಢ ಜನಪದ ಪದಕುಲು ಬೊಕ್ಕ ನಲಿಕೆ ಮಧ್ಯಪ್ರದೇಶದ ಕಲಾವಿದರೆಡಿದ ಕಬೀರ್ ಗಾಯನ್ ಮಾಡುವ ಶೈಲಿ ಬೊಕ್ಕ ನದಿಯ ಕೂಚಿಪುಡಿ ನಲಿಕೆಲು ಸೇರಿದಿತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನ ಆಂಡು ದುವೆ ಪೊರ್ತುಡು ರಾಜ್ಯಪಾಲರು ಪುದರ್ಬೋಯಿ ತೆಲುಗು ಸಿನಿಮಾ ನಟೆ ಸುಮನ್ ತಲ್ವಾರ್ ಚಿತ್ರೋತ್ಪಲ ಲೋಕಕಲಾ ಪರಿಷತ್ದ ನಿರ್ದೇಶಕರು ರಾಕೇಶ್ ತಿವಾರಿ ತೆಲುಗು ಕಲಾ ಸಮಿತಿದ ಎಂಕೆ ರೆಡ್ಡಿ ಬೊಕ್ಕ ಕೂಚಿಪುಡಿ ನಾಟ್ಯದಾರ ನದಿಯ ಮಕ್ಕಳಿಗೆ ತಮ್ಮನದ ಮರ್ಯಾದೆ ಮಲ್ತದು ರಾಜ್ಯಪಾಲರು ರಮೇಶ್ ಬೈಸ್ ಸುಮನ್ ತಲ್ವಾರ್ನ ಸಿನಿಮಾ ನಟನೆ ಸಾಧನಲಿನ ಬಗೆಟ್ಟು ಮೆಚ್ಚುಗೆದ ಪಾತ್ರ ಪಂಡೆರು ರಾಜ್ಯಪಾಲರಿನ ವಿಶೇಷ ಕಾರ್ಯಂತರ ವಿಪಿನ್ ಕುಮಾರ್ ಸಕ್ಸೇನಾ ರಾಜ್ಯಪಾಲರಿನ ಕಾರ್ಯಂತರ ಶ್ವೇತಾ ಸಿಂಗಾರ್ ಛತ್ತೀಸ್ಗಢ ಮಧ್ಯಪ್ರದೇಶ ಬೊಕ್ಕ ಆಂಧ್ರ ಪ್ರದೇಶದ ಕಲಾವಿದರು ಲೆಪ್ಪಿತ್ತಿನಕಲು ಕಾರ್ಯಕ್ರಮಟ್ಟು ಪಾಲ್ಗೊಳ್ಳುತ್ತಿದ್ದರು किले आज भी मौजूद है। यही वजह है कि हर साल बड़ी संख्या में देश भर से टूरिस्ट मध्य प्रदेश में ऐतिहासिक रास्तों को देखने के लिए पहुंचते हैं। आंध्र प्रदेश की सांस्कृतिक धरोहर के बारे में क्या कहना है? आंध्र प्रदेश अपने त्योहार, नृत्य, संगीत, कला, उद्योग, हस्तकला, वास्तुकला की मानव राजधानी है। यह भगवान तिरुपति बालाजी का पवित्र स्थान है। आज हम इन राज्यों की विविध संस्कृतियों, भाषाओं, इतिहास और विरासत का उत्सव मना रहे हैं। संगीत एक ऐसा साधन है कि हम बोली को भला न समझें, लेकिन वाद्यों में जब हाथ थिरकता है तो कोई भी अपने पैर को थिरकने में नहीं रोक सकता। भाषा कोई भी हो, लेकिन संगीत एक ऐसा है जिसका न कोई जात है, न पात है, न धर्म है। संगीत को कोई बांध नहीं सकता। यह खुले हवा के रूप में आता है और हमारे शरीर में समा जाता है। हम संगीत के समय, नृत्य के समय उसमें रम जाते हैं। यही इस कार्यक्रम का महत्व है। ಹಳೆಯಂಗಡಿ ಜೋಗಟ್ಟೆ ಕೆಬಿಎಸ್ದ ಇರ್ಷಾದ್ ಪನ್ಪನಾರು ಸೌದಿ ಅರೇಬಿಯಾದ ಆಲ್ ಕೋಬರ್ಡ್ ಗುರುವಾರ ಕಾಂಡ ಹೃದಯಾಘಾತ ಆದ ತೀರ್ನ ಬೇಜಾರದ ಸಂಗತಿ ವರದಿಯಾತಂಡು ಅರೆಗೂ 33 ವರ್ಷ ಪ್ರಾಯ ಆದಿತ್ತಂಡು ಹಳೆಯಂಗಡಿ ಜೋಗಟ್ಟೆ ಕೆಬಿಎಸ್ದ ಇರ್ಷಾದ್ ಪನ್ಪನಾರು ಸೌದಿ ಅರೇಬಿಯಾದ ಆಲ್ ಕೋಬರ್ಡ್ ಗುರುವಾರ ಕಾಂಡ ಹೃದಯಾಘಾತ ಆದ ತೀರ್ನ ಬೇಜಾರದ ಸಂಗತಿ ವರದಿಯಾತಂಡು ಅರೆಗೂ 33 ವರ್ಷ ಪ್ರಾಯ ಆದಿತ್ತಂಡು ಜೋಗಟ್ಟೆ ಕೆಬಿಎಸ್ ಅಬ್ದುಲ್ ರಜಾಕ್ ಇರ್ನ ಮಗೆ ಇರ್ಷಾದ್ 7 ವರ್ಷಲಿಡಿದು ಸೌದಿ ಅರೇಬಿಯಾ ಆಲ್ ಕೋಬರ್ಡ್ ಎಲೆಕ್ಟ್ರಾನಿಕ್ ಅಂಗಡಿ ಒಂಜೆಟ್ಟು ಕೆಲಸ ಮಲ್ತೊಂದಿತ್ತರು 1.5 ವರ್ಷ ದುಂಬು ಊರಿಗೆ ಬತ್ತದು ಪಿರ ಸೌದಿಗೆ ಪೋದಿತ್ತರು ಗುರುವಾರ ಕಾಂಡೆ ಜೋರ್ದಾರ್ ಹೃದಯಾಘಾತ ಆದಿತ್ತದು ಅಪ್ಪಗನೆ ದೋಸ್ತಿಲು ಇರ್ಷಾದನ್ನು ಆಲ್ ಕೋಬರ್ದ ಅಲ್ ಸಲಾಂ ಆಸ್ಪತ್ರೆಗೆ ಕೊನ್ನುತ್ತರು ಅವಳು ಡಾಕ್ಟರ್ ಪರೀಕ್ಷೆ ಮಲ್ತದು ಇರ್ಷಾದ್ ತೀರ್ದಿರಿಂದ ವರದಿ ಕೊಡ್ತಿರಂದು ಅರೆನ ಕುಟುಂಬದ ಮಾಹಿತಿ ಕೊಡ್ತುಂಡು ಇರ್ಷಾದ್ಗೆ ಮದುವೆ ಆದಿತ್ತದು ಅಪ್ಪೆ ಅಮ್ಮೇರು ಇರುವೆರು ಅಣ್ಣ ಮೆಗ್ಗೆಲ್ಲು ಮೂವೇರು ಪಲಿ ಮೆಗ್ದೆಲ್ಲೆನು ಆಗತದೇರು ಸ್ಮಾರ್ಟ್ ಸಿಟಿ ಯೋಜನೆದಡಿಟ್ಟು ಅಭಿವೃದ್ಧಿ ಕಾಮಗಾರಿಲು ಕುಡ್ಲಾಡು ನಡತೊಂದಿತ್ತದು ಪಡಿಲಿಡ್ದು ಪಂಪೆಲ್ ಮುಟ್ಟದ 4 ಸಾಲ್ ಮಾರ್ಗ ಅಭಿವೃದ್ಧಿ ಹಿಡಿದು ಆ ಒಂದು ಪುನಃ ಉಪಾಧ್ಯಾಯ ಸಮಸ್ಯೆಲಿನ ಬಗೆಟ್ಟು ಮೇಯರ್ ಸುಧೀರ್ ಶೆಟ್ಟಿ ಜಾಗೆಗೆ ಪೋದು ಪಿಂದೊಂಡೆರು ಸ್ಮಾರ್ಟ್ ಸಿಟಿ ಯೋಜನೆದಡಿಟ್ಟು ಪಡಿಲಿಡ್ದು ಪಂಪೆಲ್ ಮುಟ್ಟ ನಡತೊಂದು ಪುನಃ 4 ಸಾಲ್ ಮಾರ್ಗದ ಕಾಮಗಾರಿನ ತುರ್ತು ನಡಪವನ ಬಗೆಟ್ಟು ಕುಡ್ಲದ ಮೇಯರ್ ಸುಧೀರ್ ಶೆಟ್ಟಿ ಕಾಮಗಾರಿದ ಬಗೆಟ್ಟು ಪಿಂದೊಂಡೆರು ಕೆಲವು ಭಾಗಲಿಡು ಭೂಮಿ ಸ್ವಾಧೀನ ಮಲ್ಪೆರಪ್ಪನ ಸಮಸ್ಯೆ ಬೊಕ್ಕ ಮಾರ್ಗ ಅಗಿಲ ಮಲ್ಪನೆ ಹಿಡಿದು ಸಾರ್ವಜನಿಕರಿಗೆ ಆ ಒಂದು ಪುನಃ ಉಪದ್ರ ಸಮಸ್ಯೆಲಿನ ಪರಿಹಾರ ಮಲ್ಪನ ಬಗೆಟ್ಟು ಊರ್ದಗ್ಲಿನ ಒಟ್ಟುಗಾರ ಪಾತ್ರಕತೆ ನಡಪಾಯರು ಬಾರಿ ಬರ್ಸ ಬರ್ಪದ ಪೊರ್ತುಡು ಎದುರಾಪನ ಬೊಲ್ಲದ ಸಮಸ್ಯೆ ತಗ್ಗು ಪ್ರದೇಶಲಿಡು ನೀರು ತುಡುಂಡಾಪನ ಸಮಸ್ಯೆಲಿನ ಪರಿಹಾರ ಮಲ್ಪಡೋದು ಊರ್ದಕ್ಕಲು ಮೇಯರ್ಗೆ ಭಿನ್ನಾಯ್ತೊಂಡೆರು ಒತ್ತು ಮೇಯರ್ ಸುನೀತಾ ಮಹಾನಗರ ಪಾಲಿಕೆ ಎದುರು ಪಕ್ಷದ ನಾಯಕರು ಪ್ರವೀಣ್ ಚಂದ್ರ ಆಳ್ವಾ ಸ್ಮಾರ್ಟ್ ಸಿಟಿ ಯೋಜನೆದ ಮ್ಯಾನೇಜರ್ ಅರುಣ್ ಪ್ರಭಾ ಈ ಪೊರ್ತುಡಿತ್ತರು
ಇನ್ನೂರು ಕಂಪ್ಲೀಟ್ ಆಗಿದೆ ಡ್ರೈನ್ ಒಂದು ಮಾಡಿ ತಗೊಂಬರ್ರಿ ಡ್ರೈನ್ ನಾಳೆ ಸ್ಟಾರ್ಟ್ ಮಾಡಿ Acum tu la grup. Într-o tiră altă. ಅಲ್ಲ ಬರ ರವಿ ಇದೆ ಇದಕ್ಕೆ ಕೂಡ ಕೊಟ್ಟರು ಅದೇ ಅಂದರೆ ಇಲ್ಲ ಸರ್ ಆ ಸೈಡ್ ಗಿನ್ನಿಸ್ ದಾಖಲೆ ಸೇರಿದ ಆಜಿ ಪ್ರಶಸ್ತಿಯನ್ನು ಪಡೆತಿನ ಕೊಚ್ಚಿನ್ ಬೇಕರಿ ಗಿರಾಕಿಲಿಗೆ ಭಾರಿ ಎಡ್ಡೆ ಉತ್ಪತ್ತಿಯನ್ನು ಒದಗ ಹೊಂದಿತ್ತದು ದಿ ಸ್ವೀಟ್ ಅಂಡ್ ಕೇಕ್ ಶಾಪ್ ಮುಂದೆ ಪುದರ್ ಪಡೆತಿನಂದು ಕೊಚ್ಚಿನ್ ಬೇಕರಿದ ನಿರ್ದೇಶಕರು ಎಂಪಿ ರಮೇಶ್ ಪಂತೇರು ತೊಕೊಟ್ಟು ಕೊಲ್ಲಾಪುಡು ಸಂಸ್ಥೆದ ಆಜನೆ ಅಂಗಡಿ ಉದಿಪನಗೂ 6 ಮಾಹಿತಿ ಕೊರಿಯರು ಬೇಕರಿ ಉತ್ಪತ್ತಿಲೆಗೆ ಪುದರ್ ಪೋಯಿನ ಕೊಚ್ಚಿನ್ ಬೇಕರಿದ ತೊಕ್ಕೊಟ್ಟು ಶಾಖೆ ರಾಷ್ಟ್ರೀಯ ರಾಜಮಾರ್ಗ ಅಚ್ಪತ್ತ ಆದ್ಯತ ಕಲ್ಲಾಪು ಕೈನ್ಸಾ ಯೂನಿವರ್ಸಲ್ ಕಟ್ಟಣಡು ಕಾರ್ಯ ಸರುಪತ್ತದು ಜಯಭಾನು ಈ ಹೊಸ ಅಂಗಡಿನ ಉದಿಪನ ಮಲ್ತದು ಎಡ್ಡೆಪ್ಪು ಬೈಕೇರು ಕೊಚ್ಚಿನ್ ಬೇಕರಿದ ನಿರ್ದೇಶಕರು ಎಂಪಿ ರಮೇಶ್ ಬೊಕ್ಕ ಲವಿನಾ ರಮೇಶ್ ಕಂಡನೆ ಬೊಡೆದಿ ತುಡರ್ ಬೊಲ್ಪ ಪೊತ್ತಾಯಿರು ಕೇರಳ ಸಮಾಜಂ ಸಂಸ್ಥೆದ ಟಿಕೆ ರಾಜನ್ ಬೊಕ್ಕ ಬಿನ್ನೆರು ಈ ಪೊರ್ತೊಡಿತ್ತೇರು ಮೂಸಾ ಮೊಯ್ದೀನ್ ಸುರುತ ಗಿರಾಕಿಯಾದ ಬೇಕರಿ ಉತ್ಪತ್ತಿಲಿನ ದೆತ್ತೊಂದು ಎಡ್ಡೆಪ್ಪು ಬೈಕೇರು ನಿರ್ದೇಶಕರು ಎಂಪಿ ರಮೇಶ್ ಪಾತೆರ್ದು ಕೊಚ್ಚಿನ್ ಬೇಕರಿ ಕುಡ್ಲದ ಪಾಂಡೇಶ್ವರ ಕಂಕನಾಡಿ ನಂತೂರು ಪಡೀಲು ಬೊಕ್ಕ ಪದಂಗಡಿಡ ಅಂಗಡಿಲೇನು ಮಲ್ತದಿತ್ತದು ಇತ್ತ ಆಜನೆ ಅಂಗಡಿ ತೊಕ್ಕೊಟ್ಟದ ಕಲ್ಲಾಪುಡು ಶುರುವಾತಂಡು ಕುಡ್ಲಡು ಬೇರೋಗ ಎಡ್ಡೆ ಅವಕಾಶ ಉಂಡು ಗಿರಾಕಿಲಿಗೆ ಭಾರಿ ಎಡ್ಡೆ ಉತ್ಪತ್ತಿಲೇನು ಒದಗ ಹೊಂದಿತ್ತದು ದಿ ಸ್ವೀಟ್ ಅಂಡ್ ಕೇಕ್ ಶಾಪ್ ಮುಂದೆ ಪುದರ್ ಪಡಿತುಂಡು ಬೇತೆ ಬೇತೆ ರೀತಿದ ಹಲ್ವಾ ಇಂಚಿಪ್ಪ ಪೊಸತಾದ ಪೊಲಬ್ ಮಲ್ತ ಕೊಡ್ತುಂಡು ಕೋಕೋನಟ್ ರೈಸ್ ಪಂಪ್ನವು ಇಂಚಿಪ್ಪದ ಪೊಸ ಉತ್ಪತ್ತಿ ಆದುಂಡು 37 ವರ್ಷದುಂಬು ಕೋಝಿಕೋಡು ಸುರುತ ಅಂಗಡಿ ಮಲ್ತದಿತ್ತುಂಡು ಐಡ್ ಬೊಕ್ಕ ಕುಡ್ಲಗ ಕಾರ್ದಿಯ ಗಿನ್ನೆಸ್ ದಾಖಲೆ ಸೇರಿದ ಆಜಿ ಪ್ರಶಸ್ತಿಯನ್ನು ಕೊಚ್ಚಿನ್ ಬೇಕರಿಗೂ ಕೊಡ್ತೇರು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಕೇರಳ ಬುಕ್ ಆಫ್ ರೆಕಾರ್ಡ್ ಯುನೈಟೆಡ್ ಬುಕ್ ಆಫ್ ರೆಕಾರ್ಡ್ ಇಂಚಿತ್ತಿ ಪ್ರಶಸ್ತಿ ಪಡೆತಿನ ಪೆರ್ಮೆ ಸಂಸ್ಥೆಗುಂಡು ನನದ ವರ್ಷ ಕುಡ್ಲಡು ಮಾಮಲ್ಲ ವಜಂದ ಕೇಕ್ ತಯಾರು ಮಲ್ತದ್ದು ಪ್ರದರ್ಶನ ನಡಪಾದು ಕೇಕ್ ತಯಾರು ಮಲ್ಪನಿಟ್ಟು ಗಿನ್ನೆಸ್ ದಾಖಲೆಗೆ ಪ್ರಯತ್ನ ಮಲ್ಪನೊಂದು ಎಂಪಿ ರಮೇಶ್ ತೆರಿಪಾಯರು ಕೇರಳದ ಪಾಕ ಸಂಪ್ರದಾಯದ ತೆನಸನ್ನು ಪೊಲಬ್ ಮಲ್ತು ಕೊಡ್ತಾ ಅಂದು ಪಂಡಿನ ಲವಿನಾ ರಮೇಶ್ ಗಿರಾಕಿಲು ಎಡ್ಡೆ ಮಿದು ಕೊರಡುಂದು ಕೇನುಂಡಿರು ಬೇಕರಿದ ಕೆಲಸಡುಪ್ಪುನ ಕುಲಬಕ್ಕ ಗಿರಾಕಿಲು ഈ പൊറത്തെടുത്തരോ 2020 കൊച്ചിൻ ബേക്കറി ആദ്യമായിട്ട് മംഗലാപുരത്ത് തുടങ്ങുന്നത്. ഇപ്പോൾ 23 കൊല്ലമായി. ഇത് ഞങ്ങളുടെ 6ാമത്തെ ഷോറൂമാണ്. മംഗലാപുരം കൊച്ചിൻ ബേക്കറിക്ക് നല്ല ഒരു ബിസിനസ് ചെയ്യാൻ പറ്റുന്ന ഒരു സ്ഥലമാണ്. അതുകൊണ്ടാണ് ഇപ്പോൾ 6ാമത്തെ ഷോറൂം തുറക്കാൻ പറ്റിയത്. പിന്നെ വിശേഷങ്ങൾ പറഞ്ഞാൽ ഞങ്ങൾക്ക് ഈ ഒരു 37 കൊല്ലം മുമ്പ് കോഴിക്കോട് ഞാൻ ആദ്യമായിട്ട് കൊച്ചിൻ ബേക്കറി തുടങ്ങുന്നത്. അതിനുശേഷം പല പ്രാവശ്യമായിട്ടുള്ള അവാർഡുകൾ, ഇപ്പോൾ ഏറ്റവും അവസാനം കിട്ടിയിട്ടുള്ളത് ഗിന്നിസ് അവാർഡാണ്. അതിൻ്റെ കൂടെ ഇന്ത്യൻ ബുക്ക് ഓഫ് റെക്കോർഡ്, ഏഷ്യൻ ബുക്ക് ഓഫ് റെക്കോർഡ്, കേരള ബുക്ക് ഓഫ് റെക്കോർഡ്, യുണൈറ്റഡ് ബുക്ക് ഓഫ് റെക്കോർഡ്, അങ്ങനെ 6 അവാർഡ് ഈ അടുത്ത കാലത്ത് കിട്ടിയിട്ടുണ്ട്. ഏറ്റവും കൂടുതൽ ഫോട്ടോ വെച്ചിട്ടുള്ള കേക്കും അതിനുള്ള അവാർഡും കൊച്ചിൻ ബേക്കറിക്കാണ്, ഗിന്നസ് റെക്കോർഡ്. അപ്പോൾ അതാണ് നമുക്ക് പുതിയതായിട്ട് പറയാനുള്ള വിശേഷങ്ങൾ. Now we are hoping to do better business in this thing. As of new types of products in Mangalore, in our bakery, we've got many Kerala traditional foods that we would like to introduce here in Mangalore, as well as many Mangalorean foods also.
and I can assure that it's made in, under very hygienic conditions. That will be of no harm for any person. ರೋಹನ್ ಕಾರ್ಪೊರೇಷನ್ ಸಂಸ್ಥೆದ್ದು ದೀಪಾವಳಿ ಬೊಕ್ಕ ಕ್ರಿಸ್ಮಸ್ ಲೆಕ್ಕೊಡು ವಿಜಯ್ ರೋಹನ್ ಸಿಟಿ ವಾಣಿಜ್ಯ ಅಂಗಡಿಲಿನ ಬಂಡಳಪಾಡ್ನಕ್ಲೆಗು ನಿಘಂಟದ 7ರ ಪ್ರತಿಫಲ ಯೋಜನೆಯನ್ನು ಕೊರೊಂದುಂಡು ರೋಹನ್ ಕಾರ್ಪೊರೇಷನ್ ಆಡಳಿತ ನಿರ್ದೇಶಕರು ರೋಹನ್ ಮೊಂತೆರೋ ಸುದ್ದಿಗೋಷ್ಠಿ ತೆರಿಪಾದರು. ರೋಹನ್ ಕಾರ್ಪೊರೇಷನ್ ಆಡಳಿತ ನಿರ್ದೇಶಕರು ರೋಹನ್ ಮೊಂತೆರೋ ಕುಡ್ಲಾಡು ಸುದ್ದಿಗೋಷ್ಠಿ ಪಾತಿರ್ದು ರೋಹನ್ ಕಾರ್ಪೊರೇಷನ್ ಸಂಸ್ಥೆದ್ದು ದೀಪಾವಳಿ ಬೊಕ್ಕ ಕ್ರಿಸ್ಮಸ್ ಲೆಕ್ಕೊಡು ವಿಜಯ್ ರೋಹನ್ ಸಿಟಿ ವಾಣಿಜ್ಯ ಅಂಗಡಿಲಿನ ಬಂಡಳಪಾಡ್ನಕ್ಲೆಗು ನಿಘಂಟದ 7ರ ಪ್ರತಿಫಲ ಯೋಜನೆಯನ್ನು ಕೊರೊಂದುಂಡು ಪಂಡೇರು. ಕಾಸುಪಾಡ್ನೆ ತಮಿತ್ 7.50 ನಿಘಂಟದ ಪ್ರತಿಫಲ ಯೋಜನೆಯನ್ನು ಲೋಕಾರ್ಪಣೆ ಮಲ್ತದು ರೋಹನ್ ಮೊಂತೆರೋ ಪಾತಿರ್ದು ರೋಹನ್ ಕಾರ್ಪೊರೇಷನ್ ದ ಬಾರಿ ಎದುರು ತೋವನ್ನ ಬಾರಿ ಮಲ್ಲ ಬೊಕ್ಕ ಬಾರಿ ವಿಶೇಷ ಯೋಜನೆ ರೋಹನ್ ಸಿಟಿ ವಿಜಯದ ಕಾಮಗಾರಿ ಬರುಟ್ಟು ಸಾಗೊಂದಿತ್ತದು 284 ಬೇತನೆ ಘಟಕಲು ಉಪ್ಪುನ 2 ಲಕ್ಷ ಚದರ ಅಡಿತ ವಾಣಿಜ್ಯ ಅಂಗಡಿಗೆ 6 ಲಕ್ಷ ಚದರ ಅಡಿ ವಸತಿ ಪ್ರದೇಶಗಳು 540 ಆಜ್ ಅಪಾರ್ಟ್ಮೆಂಟ್ ಇತ್ತದು 6 BHK 4 BHK 1405 ಸಾರತ ವರ್ಮನೂತ್ತ ಚದರ ಅಡಿತ 3 BHK ಸಾರತ 75 1135 ಚದರ ಅಡಿತ 2 BHK ಬೊಕ್ಕ 715 ಚದರ ಅಡಿತ 1 BHK ದ ಒಟ್ಟುಗು ಇತ್ತದ ಮಟ್ಟದ ತಂತ್ರಜ್ಞಾನಲು ಸೇರಿದುಪ್ಪುನ ಸಜ್ಜಿದ ವಾಣಿಜ್ಯ ಬೊಕ್ಕ ವಸತಿ ಸಮುಚ್ಚಯ ಜಿಲ್ಲೆದ ಜನಕ್ಲೆಗೆ ತಿಕ್ಕೆರೆ ಉಂಡು ಪಂಡಿರು. ಕಟ್ಟುನ ಹಂತೋಡು 25% ಹೆಚ್ಚ ಬುಕ್ಕಿಂಗ್ ಆದಿತ್ತದು ನಡೆದ ದಿನಕ್ಲೆಡ ಹೆಚ್ಚ ಎದುರು ತೂವೊಂದುಲ್ಲ. ಈ ಯೋಜನೆ 2 ತಿಂಗಳು ಕೊಡ್ತುಂಡು ರೋಹನ್ ಮೊಂತೆರೋ ಪಂಡೆರು. ರೋಹನ್ ಕಾರ್ಪೊರೇಷನ್ ನಿರ್ದೇಶಕರು ಡಿಎನ್ ಮೊಂತೆರೋ, ಜನರಲ್ ಮ್ಯಾನೇಜರ್ ಸುಮನಾ MD, ಅಡ್ಮಿನ್ ಮ್ಯಾನೇಜರ್ ಲೆಸ್ಲಿ ಪಿಂಟೋ, ಶವಿನಾ ಸೋನ್ಸ್ ಸುದ್ದಿಗೋಷ್ಠಿಡಿದ್ದರು. ರೋಹನ್ ಕಾರ್ಪೊರೇಷನ್ ಕಳೆದ 30 ವರ್ಷದಿಂದ ನಾವು ರಿಯಲ್ ಎಸ್ಟೇಟ್ ಅನ್ನು ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ನಾವು ರೀಸೆಂಟ್ಲಿ ಒಂದು ವರ್ಷ ಜನವರಿಯಲ್ಲಿ ಒಂದು ಪ್ರಾಜೆಕ್ಟ್ ಲಾಂಚ್ ಮಾಡಿದೆವು, ರೋಹನ್ ಸಿಟಿ ವಿಲ್ ಬಿ ಒಂದು 6 lakh ರೆಸಿಡೆನ್ಷಿಯಲ್ ಹಾಗೆ 2 lakhs ಕಮರ್ಷಿಯಲ್ ಸ್ಕ್ವೇರ್ ಫೀಟ್. ನಮ್ಮ ನಗರದ ಹೃದಯ ಭಾಗದಲ್ಲಿರುವ ವಿಜಯಲ್ಲಿ ನಾವು ಒಂದು ಪ್ರಾಜೆಕ್ಟ್ ಅನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ನಾವು ಈಗ ತಾನೇ 85% ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಗಳನ್ನು ನಾವು ಆಲ್ರೆಡಿ ಸೇಲ್ ಮಾಡಿದ್ದೇವೆ. ಕೆಲವು ಸ್ಕೀಮ್ಗಳನ್ನು ಕೊಟ್ಟು ಕಳೆದ 31,000ಕ್ಕೆ ಈ ಅಪಾರ್ಟ್ಮೆಂಟ್ಗಳನ್ನು ತೆಗೆದುಕೊಳ್ಳುವ ಸ್ಕೀಮನ್ನು ಕೊಟ್ಟಿದ್ದೇವೆ. ಅದು ನಿರಂತರ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಹಾಗೆ ಈಗ ನಾವು ಈ ಕ್ರಿಸ್ಮಸ್ ಮತ್ತೆ ದೀಪಾವಳಿಯ ಪ್ರಯುಕ್ತ ನಾವು ನಮ್ಮ ಕಮರ್ಷಿಯಲ್ ಏರಿಯಾದಲ್ಲಿ 7.5 ರಿಟರ್ನ್ಸ್ ಬರುವ ಹಾಗೆ ನಾವೊಂದು ಸ್ಕೀಮ್ ಅನ್ನು ನಾವು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ನಮ್ಮ ಗ್ರಾಹಕರಿಗೆ ಇನ್ವೆಸ್ಟ್ ಮಾಡುವವರಿಗೆ ಇದರಲ್ಲಿ ಎಲ್ಲರಿಗೂ ಸಹಕಾರಿಯಾಗಲಿ ಎಂದು ನಾವು ಈ ಸ್ಕೀಮ್ ಅನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಗೆಲ್ಲರಿಗೂ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರಿಗೆ ಒಳ್ಳೆ ರೆಂಟ್ ಬರ್ತದೆ. ರೆಂಟ್ ಅವರಿಗೆ 7.5% ವರ್ಕೌಟ್ ಆಗುವ ರೀತಿಯಲ್ಲಿ ನಾವು ಈ ಸ್ಕೀಮ್ ಅನ್ನು ಮಾಡಿದ್ದೇವೆ. ಅವರು ಯಾರಾದರೂ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರಿಗೆ ನಾವು ಫುಲ್ ಪೇಮೆಂಟ್ ಬಂದ ದಿವಸದಿಂದ 7.5 ರಿಟರ್ನ್ಸ್ ಅಂದ್ರೆ ರೆಂಟಲ್ ಇನ್ಕಮ್ ಅಪ್ರಾಕ್ಸಿಮೇಟ್ಲಿ ₹100 ಬರ್ಬೋದು, ₹150 ಬರ್ಬೋದು, ಹೇಗೆ ಬರ್ತದೆ ಆ ರೀತಿಯಲ್ಲಿ ನಾವು ಸ್ಕೀಮ್ ಅಲ್ಲಿ ರಿಟರ್ನ್ಸ್ ಕೊಡಲು ನಾವು ಇವತ್ತು ಈ ಸ್ಕೀಮ್ ಅನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಹಾಗಾಗಿ ಇದರಲ್ಲಿ ಯಾರೆಲ್ಲ ತೆಗೆದುಕೊಳ್ಳಬಹುದೆಂದಿದೆ ಅದರಲ್ಲಿ ಎಲ್ಲರಿಗೂ ಇನ್ವೆಸ್ಟ್ಮೆಂಟ್ ಮಾಡುವ ಯಾರಿಗೆಲ್ಲ ಮನಸ್ಸುಂಟು ಅವರಿಗೆಲ್ಲರಿಗೂ ಇನ್ವೆಸ್ಟ್ಮೆಂಟ್ ಮಾಡಬಹುದು ಮತ್ತೆ ಈ ಸ್ಕೀಮಿನ ಅವಕಾಶವನ್ನು ಅವರು ಪಡೆದುಕೊಳ್ಳಬಹುದು. ಉಳ್ಳಾಲ ಉಳಿಯಾದ ಶ್ರೀ ಉಳ್ಳಾಲ್ದಿ ಧರ್ಮರಸೇರ್ನ ಕ್ಷೇತ್ರದ ಕಿದು ಅಭಿವೃದ್ಧಿಯಾದ ರಾಜ್ಯಕ್ಕೆ ಮಾದರಿಯಾವಡೆಂದು ರಾಜ್ಯ ವಿಧಾನಸಭೆ ಸಭಾ ಗುರ್ಕಾರ್ಯರು UT ಖಾದರ್ ಪಂತರು ಕ್ಷೇತ್ರಡು ಕಿದು ಅಭಿವೃದ್ಧಿಗೂ ಚಾಲನೆ ಕೊರ್ದು ಆರ್ಪಾತೆರಿಯರು. ಉಳ್ಳಾಲ ಹುಳ್ಳಿಯ ಶ್ರೀ ಉಳ್ಳಾಲ್ದಿ ಧರ್ಮರಸೇರ್ನ ಕ್ಷೇತ್ರದ ಕೆದು ಅಭಿವೃದ್ಧಿಗೆ ಗುರುವಾರ ರಾಜ್ಯ ವಿಧಾನಸಭೆ ಸಭಾ ಗುರ್ಕಾರ್ಯರು UT ಖಾದರ್ ಚಾಲನೆ ಕೊರ್ದು ಪಾತೆರಿಯರು. ಓಟದ ಪೊರ್ತುಡು ಕ್ಷೇತ್ರಗೂ ಬೈದೆ ಮಿತ್ತ ಮಟ್ಟದ ಸ್ಥಾನ ಹುಯ್ಯರುನ ಬಗಿಟ್ಟು ಕ್ಷೇತ್ರದ ಸಂಬಂಧಪಟ್ಟಿನಕ್ಕಲು ಆಶೀರ್ವಾದ ಮಲ್ತದಿತ್ತರು. ಜೀರ್ಣೋದ್ಧಾರದ ಕಾರ್ಯಡು ಅಗತ್ಯಪೂರ್ಣ ಕಾರ್ಯಲಿಗೆ ಇಡೀ ಸಹಕಾರ ಕೊರ್ಪುಣಂದು ಪಂಡೆರು. ಶ್ರೀ ಉಳ್ಳಾಲ್ದಿ ಧರ್ಮರಸೇರ್ನ ಕ್ಷೇತ್ರದ ಧರ್ಮದರ್ಶಿ ದೇವಮೂಲ್ಯಣ್ಣ ಅಂತ ಗುರಿಕಾರ, ದೇವು ಗುರಿಕಾರ, ಎಂಕ ಗುರಿಕಾರ, ಬಸ ಗುರಿಕಾರ, ವ್ಯವಸ್ಥಾಪನಾ ಸಮಿತಿದ ಗುರ್ಕಾರ್ಯರು ರಾಜೇಶ್ ಉಳ್ಳಾಲ, ಜೀರ್ಣೋದ್ಧಾರ ಸಮಿತಿದ ಗುರ್ಕಾರ್ಯರು ರಮೇಶ್ ಮೆಂಡರ್, ಮಹಿಳಾ ಸೇವಾ ಸಮಿತಿ ಗುರ್ಕಾರ್ದಿ ಮೀನಾಕ್ಷಿ ಜನಾರ್ದನ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಸದಾಶಿವ ಉಳ್ಳಾಲ, ನಗರಸಭೆದ ಸದಸ್ಯರು ಭಾಜಿಲ್ ಡಿಸೋಜಾ, ವೀಣಾ ಡಿಸೋಜಾ, ಮಹಮ್ಮದ್ ಮುಕ್ಕಚೇರಿ ಈ ಪೊರ್ತುಡಿತ್ತರು. ಫಸ್ಟ್
ಕ್ಷೇತ್ರದ ಜೀರ್ಣೋದ್ಧಾರ ಪ್ರಕ್ರಿಯೆ ನಡೀತುಂಡು. ಮಾತ್ರ ತಂದರೆ ನಮ್ಮ ಸ್ಥಳೀಯ ಶಾಸಕರನ್ನ ಅರ್ನ ಮುತಾಲಿಕೆಡು ಇನ್ನು ಒಂಜಿ ಕೆರೆ ಅಭಿವೃದ್ಧಿ ನಿಗಮ ಐದು ಮುಖಾಂತರ ಒಂದು ಅನುದಾನ ಬಿಡುಗಡೆ ಸಾಧ್ಯತೆ ಅರ್ರ ನೇತೃತ್ವಡು ಇನಿ ಅರ್ನ ಒಂಜಿ ಮುತಾಲಿಕೆಡು ಐಕ್ ಮಾಲ ಮಟ್ಟದ ಅನುದಾನ ಬಿಡುಗಡೆ ಆಗ್ತದೆ. ದಯಪಂಡ ಆ ಕೆರೆ ಕ್ಷೇತ್ರದ ದೇವರನ ಕೆರೆಲ ಅಂದು ಅವೇ ಪ್ರಕಾರ ಕೃಷಿ ಪ್ರಧಾನವಾಯಿನಂಚಿನ ಈ ಕ್ಷೇತ್ರ. ಆ ಕೃಷಿ ಪ್ರಧಾನ ಕ್ಷೇತ್ರ ಏನಿಟ್ಟು ಹತ್ರ ಐತ ನೀರು ಕೃಷಿಕರಿಗೆಲ್ಲ ಮೂಲ ಉಪಯೋಗ ಆವೊಂದುಂಡು. ಆ ಮಲ್ಲ ಮಟ್ಟದ ಅನುದಾನ ಇನಿ ಶಾಸಕರನ್ನ ಮಾತ್ರ ತಂದೆ ಎಂಕ್ಲೆ ಶಾಸಕರೇ ಒಂಜಿ ವಿಧಾನ ಪರಿಷತ್ದ ಅಧ್ಯಕ್ಷರಲ್ಲ ಅಂದು ಅಂಚೆ ಅರ್ನ ಮುತಾಲಿಕಡೆ ನಡೆದು ಬರ್ತದೆ. ಬಹುಶಃ ಈ ಜೀರ್ಣೋದ್ಧಾರ ಆಗುವ ಸಂದರ್ಭದಲ್ಲಿ ಇಲ್ಲಿಯ ಸಾರ್ವಜನಿಕ ಕೆರೆ ಮತ್ತು ದೇವಸ್ಥಾನದ ಕೆರೆ ಕೂಡ ಇವತ್ತು ಜೀರ್ಣೋದ್ಧಾರ ಆಗಬೇಕೆಂಬ ದೊಡ್ಡ ಮಟ್ಟದ ಬೇಡಿಕೆ ಮತ್ತು ಕನಸು ಯೋಚನೆ ಇತ್ತು. ಅದನ್ನು ಬಹುಶಃ ಈ ಹಿಂದೆ ಚರ್ಚೆ ಮಾಡಿಕೊಂಡು ಇದರ ಬಗ್ಗೆ ಚರ್ಚಿಸಿದರೂ ಕೂಡ ಯಾವುದೋ ಒಂದು ಹಂತಕ್ಕೆ ಬಂದು ಮುಟ್ಟಿರಲಿಲ್ಲ. ಮೊನ್ನೆ ಬಹುಶಃ ಪ್ರಥಮ ಮೀಟಿಂಗ್ನಲ್ಲಿ ಇದನ್ನು ನಾವು ಆ ಒಂದು ಶಿಸ್ತುಬದ್ಧವಾಗಿ ಮತ್ತು ನಿಯಮಕ್ಕೆ ಅನುಕೂಲವಾಗಿ ಯಾವ ರೀತಿ ಅದನ್ನು ಮಾಡಬೇಕು ಮತ್ತು ಯಾವ ರೀತಿ ಬಹುಶಃ ನಮ್ಮ ಮೂಲ್ಯಣ್ಣನವರು ಮತ್ತು ಇಲ್ಲಿಯ ವೇದಶಾಸ್ತ್ರರು ಅದನ್ನು ಯಾವ ರೀತಿ ಇರಬೇಕು ಅದೇ ರೀತಿಯಿಂದ ಬಹುಶಃ ಇವತ್ತು ಇಂಜಿನಿಯರ್ ಮುಖಾಂತರ ಪ್ಲ್ಯಾನ್ ಮಾಡಿಸಿಕೊಂಡು ಅದಕ್ಕೆ ಬೇಕಾಗುವಂಥ ಅನುದಾನ ಕೂಡ ಬಿಡುಗಡೆ ಮಾಡಿ ಇವತ್ತು ಕೆಲಸವನ್ನು ಕೈಗೊಳ್ಳಲಿಕ್ಕೆ ದೇವರು ನಮಗೆ ವಿಶೇಷ ಅನುಗ್ರಹ ಕೊಟ್ಟಿದ್ದಾರೆ. ಜೋಕ್ಲೆಡ್ದ ಕೇಂಡಿನ ದೇವರನ ಸೊರನು ಬದುಕಡು ಸೇರ್ಸಾವನುಗ ಜೋಕ್ಲಿನ ದೋಸ್ತಿ ಏಸು ಜೋಕ್ಲಿಗೆ ಅನುಗ್ರಹ ಮಲ್ಪಡಂದು ಸಿಎಸ್ಐ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಒತ್ತು ಗುರ್ಕಾರ್ಯರು ವಿಕ್ಟರ್ ಅಯ್ಯ ಪಂತೆರು ಪಾಂಗಳಗುಡ್ಡೆದ ಸಿಎಸ್ಐ ಕ್ರಿಸ್ತ ವಂದನ ಇಂಗ್ರೇಜಿ ನಡತಿನ ಜಾಗತಿಕ ಭಾನುವಾರ ಶಾಲೆ ದಿನಾಚರಣೆದ ಮುಗಿತಲುಡು 6 ಗುರ್ಕಾರ್ಮಿ ವಹಿಸುತ್ತಿದ್ದರು. ಒಡಿಪು ಜಿಲ್ಲೆ ಪಾಂಗಳಗುಡ್ಡೆದ ಸಿಎಸ್ಐ ಕ್ರಿಸ್ತ ವಂದನಾ ಚರ್ಚ್ ಬುಧವಾರ ನಡತಿನ ವರ್ಲ್ಡ್ ಸಂಡೇ ಸ್ಕೂಲ್ ಡೇ ಜಾಗತಿಕ ಭಾನುವಾರ ಶಾಲೆ ದಿನಾಚರಣೆ ಬೈಹಗ್ ಮುಗಿತಲಾಲೀಸ್ ಅಟ್ಟಣೆ ಆದಿತ್ತು. ಸಿಎಸ್ಐ ಪ್ರಾಂತ್ಯ ಒಡಿಪು ವಲಯದ ಕಾರ್ಯಂತರು ವಾಲ್ಟರ್ ಕೋಟ್ಯ ನಿಂತ್ಕೊಂಡಿರು. ಸಿಎಸ್ಐ ಕರ್ನಾಟಕ ಸಭಾ ಪ್ರಾಂತ್ಯ ಒತ್ತು ಗುರ್ಕಾರ್ಯರು ವಿಕ್ಟರ್ ಅಯ್ಯ ಗುರ್ಕಾರ್ಮೆಂಟ್ ನಡತಿನ ಕಾರ್ಯಕ್ರಮಟ್ಟು ಒಡಿಪು ವಲಯದ ಗುರ್ಕಾರ್ಯರು ಐವನ್ ಡಿಸೋನ್ಸ್ ಸುರುತ ಪಾತ್ರ ಪಂಡಿದ್ದು ಒಡಿಪು ವಲಯುಡು ವರ್ಷಲ ನವೆಂಬರ್ 1 ಜಾಗತಿಕ ಭಾನುವಾರ ಶಾಲೆ ದಿನಾಚರಣೆ ನಡಪಾಂಡು. ಜೋಕ್ಲೆಗ್ ನೀತಿ ಪನ್ಪುನ ಬರವು ಕೋರ್ಪುನ ಧಾರ್ಮಿಕ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ವಹಿಸನ್ನ ಪಾಂಗಳ ಘಟಕದಕ್ಲೆಗ್ ಮೆಚ್ಚುಗೆ ತಿರುಪಾವಾನ್ ಪಂಡಿರು. ಸಭಾ ಪಾಲಕಿಯರು ದಿನಾಚರಣೆದ ಜವಾಬ್ದಾರಿ ವಹಿಸನ್ನ ಶಶಿಕಲಾ ಅಯ್ಯ ಪಾತಿರ್ದು ದೇವೇರು ಪೊರ್ಲುಡು ನಿನ್ನ ನಡಪಾದು ಕೊರ್ತಿರಂದು ಪಂಡಿರು. ಅಂಚನೆ ಇಂದೆಟ್ಟು ಕೆಲಸ ಮಲ್ತಿನ ಮಾತ್ರೆಗ್ಲ ಸಹಾಯಸಕಾರ ಕೊರ್ನ ಪ್ರಣವದಾನ ಕೊರ್ನ ಇಲ್ಲೆ ಜೋಕುಲು ಮುಟ್ಟ ಸರ್ವರೆಗ್ಲ ಸೊಲ್ಮೆದ ಒಟ್ಟುಗೂ ವಂದನೆ ತಿರುಪಾವೆಂದು ಪಂಡಿರು. ಇನ್ನಂಜೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ರಾಜೇಶ್ ರಾವ್ ಇನ್ನಂಜೆ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಮಾಲಿನಿ ಶೆಟ್ಟಿ ಮಲ್ಲಬಿನ್ನೆರಾದಿತ್ತದು ಸಿಎಸ್ಐ ಧರ್ಮ ಪ್ರಾಂತ್ಯ ಬೊಕ್ಕ ಕಾರ್ಯಕ್ರಮ ಸಂಘಟಕರಿಗೆ ಗಿಡ್ಡೆಪ್ಪು ಬೈಕಿಯರು. ಸಿಎಸ್ಐ ಒಡಿಪು ವಲಯ ಸಮಾಜದಾರ ಆದಿತ್ತದು ಮಟ್ಟು ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಆಯ್ನ ಪ್ರಮೀಳಾ ಜತ್ತಣ್ಣ ಮೇರೆಗೆ ವಿಕ್ಟರ್ ಅಯ್ಯ ಬೊಕ್ಕ ಬಿನ್ನೆರು ಸೇರಿದು ತಮ್ಮನ ಮರ್ಯಾದೆ ಮಲ್ತೆರು.
ಬೇತೆ ಬೇತೆ ಪಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇಂದಿನಕ್ಲೆಗೂ ಇನಾಮ್ಲೇನು ಈ ಪೊರ್ತಡು ಪಟ್ಟಿಯರು ಸಿಎಸ್ಐ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಒತ್ತು ಗುರ್ಕಾರ್ಯರು ವಿಕ್ಟರ್ ಅಯ್ಯ ಗುರ್ಕಾರ್ಮದ ಪಾತ್ರ ಪಂಡದು ಕಾರ್ಯಕ್ರಮ ಈತಪುರ್ಲಾಯರೆ ಕಾರಣ ಆಯ್ನ ಸಭಾ ಪಾಲಕಿಯರು ಮಾತಾ ಸದಸ್ಯರು ಬೊಕ್ಕ ಒಡಿಪು ವಲಯ ಸಮಿತಿ ದಕ್ಲೆಗೂ ಮಾತರಿಗಳ ಬಿಷಪಿಯರ್ನ ಪರವಾದ ವಂದನೆ ಬೊಕ್ಕ ಮೆಚ್ಚುಗೆ ತೆರಿಪಾವೆ ಜೋಕ್ಲೆಡ್ದು ದೇವೇರ್ನ ಸೊರನು ಕಾಂಡಿಡ್ದು ಬಯ್ಯ ಮುಟ್ಟಕ್ಕಿಯಿಂದ ಜೀವನುಡು ಅವಿನ ಸೇರ್ಸಾವನುಗ ಜೋಕ್ಲೆನ ದೋಸ್ತಿ ಏಸು ಜೋಕ್ಲೆಗ ಅನುಗ್ರಹ ಮಲ್ಪಡು ಬೇತೆ ಬೇತೆ ಸೊರೊಕ್ಲೆಗ ಕೆಬಿಕೊರ್ಪನ ಬದಲು ದೇವೇರ್ನ ಸೊರೊಕು ಕೆಬಿಕೊರ್ಕಾಂದ್ ಆರ್ಪಂಡೆರು ಒಡಿಪು ವಲಯದ ಒತ್ತು ಗುರ್ಕಾರ್ಯರು ಕಿಶೋರಯ್ಯ ಪಣವದ ಗುರ್ಕಾರ್ಯರು ಡೇನಿಯಲ್ ಅಮ್ಮಣ್ಣ ಮಾತಾ ಸಭಾ ಪಾಲಕಿಯರು ಪಾಲ್ಗೊಂಡರು. ಕಾರ್ಯಕ್ರಮ ಸಂಚಾಲಕಿಯರು ಸ್ಟಾಲಿನ್ ಅಮ್ಮಣ್ಣ, ಕಾರ್ಯಂತರು ನವೀನ್ ಪುತ್ರಣ್ಣ, ಪಣವದ ಗುರ್ಕಾರ್ಯರು ಜಾನ್ಸನ್ ಜತ್ತಣ್ಣ ಈ ಪೊರ್ತುಡಿತ್ತರು. ನಮ್ಮ ಬೈಬಲ್ ಅನ್ನು ಕೂಡ ಕಲಿಸುವಂಥದ್ದು. ಈ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಬೈಬಲನ್ನು ಕಲಿಸಲಿಕ್ಕೆ ವಿಧ ವಿಧವಾದ ರೀತಿಯಲ್ಲಿ ಸ್ಕಿಟ್ ಇರ್ಬೋದು, ರಸಪ್ರಶ್ನೆ ಇರ್ಬೋದು, ಅಭಿನಯ ಇರ್ಬೋದು, ಸಂಗೀತಗಳಿರ್ಬೋದು, ನೃತ್ಯಗಳು, ಅದನ್ನೊಂದು ಸ್ಪರ್ಧೆಯ ಮೂಲಕವಾಗಿ ಮಾಡಿ ಮಕ್ಕಳನ್ನು ಹುರಿದುಂಬಿಸುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇಂದು ಅದನ್ನು ರೂಪಿಸ್ತಾ ಇದ್ದೇವೆ. ಒಟ್ಟು ಸೇರುವಂಥದ್ದು, ಮಕ್ಕಳು ಇನ್ನೊಬ್ಬರೊಟ್ಟಿಗೆ ಪರಿಚಯ ಮಾಡಿಕೊಳ್ಳುವಂಥದ್ದು, ಒಟ್ಟಾಗಿ ಬೆಳೆಯುವಂಥದ್ದು, ಇನ್ನೊಬ್ಬರ ಪ್ರತಿಭೆಯನ್ನು ನೋಡಿ ನಾನು ಅದೇ ರೀತಿಯಲ್ಲಿ ಆಗಬೇಕೆನ್ನುವಂಥದ್ದು ಬಯಸುವಂಥದ್ದು. ಹಣಕಾಸಿನ ಸ್ಥಿತಿಯಲ್ಲಿ ಅನುಕೂಲ ಇಲ್ಲದವರಿಂದ ಹಿಡಿದು ಅನುಕೂಲ ಇರುವವರೆವರೆಗೂ ಎಲ್ಲರೂ ಕೂಡ ತಮ್ಮದೇ ಆದಂಥ ದೇಣಿಗೆಗಳನ್ನು ಕೊಟ್ಟದ್ದು. ಭಾನುವಾರ ಶಾಲೆಯ ಮಕ್ಕಳು ಒಂದು ಡಬ್ಬಿಯನ್ನು ತಯಾರಿಸಿ ಅದರಲ್ಲಿ ಕಾಣಿಕೆಗಳನ್ನು ತುಂಬಿ ನನ್ನ ಬಳಿಗೆ ಬಂದು, ಅಯ್ಯ, ಇದು ಭಾನುವಾರ ಶಾಲೆಯ ಜಾಗತಿಕ ಭಾನುವಾರ ಶಾಲೆಯ ದಿನಾಚರಣೆಗೆ ನಮ್ಮ ಕೊಡುಗೆಗಳು. ದೇವರ ಸ್ವರಕ್ಕೆ ಕಿವಿಗೊಟ್ಟರೆ ಎಷ್ಟೋ ಒಳ್ಳೆಯದು. ಆದ್ದರಿಂದ ನಾವು ಬೇರೆ ಬೇರೆ ಸ್ವರಗಳಿಗೆ ಕಿವಿಗೊಡುವ ಬದಲು ದೈವ ಸ್ವರಕ್ಕೆ, ದೇವರ ವಾಣಿಗೆ, ದೈವಶಾಸ್ತ್ರದ ಸ್ವರಕ್ಕೆ ನಾವು ಕಿವಿಗೊಡೋಣ. ಈ ಮೂಲಕ ನಮ್ಮೆಲ್ಲರನ್ನ ದೇವರು ತನ್ನ ದಿವ್ಯ ಸಾಧನಗಳಾಗಿ ತನ್ನ ರಾಜ್ಯವನ್ನು ಕಟ್ಟುವ ಕಾರ್ಯದಲ್ಲಿ ನಮ್ಮೆಲ್ಲರನ್ನ ಬಳಸಿಕೊಳ್ಳಲಿ ಎಂಬುದಾಗಿ ಹೇಳುತ್ತಾ, ಇಲ್ಲದ ಸಾಧನೊಲಿನ ಮಾರಾಟದ ರಾಜ್ಯದ ಪುದರ್ಪೊಯಿ ಸಂಸ್ಥೆ ಹರ್ಷ ಕುಡ್ಲದ ಪಾಂಡೇಶ್ವರ ಫೀಸಾ ಮಾಲುಡು ಕುಡ್ಲದ ಮೂದನೇ ಅಂಗಡಿನ ಶುಕ್ರವಾರ ಶುರು ಮಾಡ್ತದ. ಹರ್ಷದ ಕಡೀರ್ದ ಅಂಗಡಿ ಒಡಿಪುಡು 1987 ಶುರುವಾದಿತ್ತದು. ಇತ್ತೆ ರಾಜ್ಯದೋರ್ಮೆಡ್ 14 ಅಂಗಡಿಲು ಕಾರ್ಯಡುಲ್ಲ. ರಾಜ್ಯದ ಪುದರ್ಪೊಯಿ ಇಲ್ಲದ ಸಾಧನೊಲಿನ ಮಾರಾಟ ಬೊಕ್ಕ ಪ್ರದರ್ಶನದ ಸಂಸ್ಥೆ ಹರ್ಷ ಕುಡ್ಲಡು ಮೂಜನೆ ಅಂಗಡಿ ಶುರು ಮಲ್ತದ. ಪಾಂಡೇಶ್ವರದ ಫೀಸಾ ಬೈ ನೆಕ್ಸಸ್ ಮಾಲ್ದ ರಡ್ಡನೆ ಮಾಳಿಗೆಡು ಗುರುವಾರ ಸಂಸ್ಥೆದ ಉದಿಪನಗೂ ಅಟ್ಟಡೆ ಮಲ್ತದಿತ್ತೇರು. 25,000 ಚದರ ಅಡಿತ ಬಾರಿ ಮಲ್ಲ ಜಾಗಿಯೊಪ್ಪನ ಅಂಗಡಿ ಮಾಲ್ಡ್ ಶುರುವಾಯಿನ ಹರ್ಷದ ಸುರೂತ ಸಂಸ್ಥೆ ಆದುಂಡು. ರಾಜ್ಯದ ದುಂಬದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಹರ್ಷದ ಹೊಸ ಅಂಗಡಿನ ಉದಿಪನ ಮಲ್ತೇರು. ಹರ್ಷ ಸಂಸ್ಥೆದ ವ್ಯವಸ್ಥಾಪಕ ನಿರ್ದೇಶಕರು ಸೂರ್ಯಪ್ರಕಾಶ್ ಎದ್ಕೊಂದು ಸುರುತ ಪಾತ್ರ ಪಂಡದು 1987 ಒಡಿಪುಡು ಶುರುವಾಯಿನ ಸಂಸ್ಥೆ 1990 ಸೊನ್ಪೇಟೆ ಕುಡ್ಲಡ್ ಅಂಗಡಿ ಶುರು ಮಲ್ತಂಡು. ಇಡೀ ಕರ್ನಾಟಕಡು ಇತ್ತೆ 17 ಅಂಗಡಿ ಕಾರ್ಯಡುಂಡು. ಗಿರಾಕಿಲೆಗೆ ಎಡ್ಡೆ ಗುಣಮಟ್ಟದ ಸಾಧನೊಲೆನು ಒದಗಾಂದುಂಡು. ಸಂಸ್ಥೆಡು ಎಡೇನ ತೀರಿನ 700 ಜನ ಕೆಲಸಗುಳ್ಳಿರಂದು ಪಂಡೇರು. ಒಂದೊಂದು ಉತ್ಪನ್ನಕ್ಕೆ ಒಂದೊಂದು ಅಂಗಡಿಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಒಂದೇ ಸೂರಿನಡಿಯಲ್ಲಿ ಮನೆಗೆ ಬೇಕಾದಂಥ ಎಲ್ಲ ಉಪಕರಣಗಳು ದೊರೆಯುವಂತೆ ಮಾಡಬೇಕೆಂದು ಸಂಕಲ್ಪಿಸಿ 1987ರಲ್ಲಿ ಉಡುಪಿಯಲ್ಲಿ ಆರಂಭವಾದ ಹರ್ಷ ಇಂದು ಈ ಎತ್ತರಕ್ಕೆ ಬೆಳೆದು ನಿಲ್ಲಲು ಗ್ರಾಹಕರು ನೀಡಿದ ನಿರಂತರ ಪ್ರೋತ್ಸಾಹ ಸದಾ ಅಭಿನಂದನೀಯ. ವಿಶಾಲ ಶ್ರೇಣಿಯ ವಸ್ತು ವೈವಿಧ್ಯ, ನ್ಯಾಯಯುತವಾದ ಬೆಲೆ, ಉತ್ತಮ ಶಾಪಿಂಗ್ ಪರಿಸರ ಹಾಗೂ ಮಾರಾಟ ನಂತರದ ಅತ್ಯುತ್ತಮ ಸೇವೆಯ ಗುರಿಯನ್ನು ಹೊಂದಿದ ನಮ್ಮ ಸಂಸ್ಥೆ ಇದನ್ನು ಸಾಧಿಸುವಲ್ಲಿ ನಿಮ್ಮೆಲ್ಲರ ಶ್ರೀರಕ್ಷೆ ನಮಗೆ ಬೆಂಬಲವಾಗಿದೆ.
ಹರ್ಷ ಅಂಗಡಿಡು ಇಲ್ಲಡ್ ಗಳಸಿನ ಮಾತಾ ಸಾಧನಲು ಒಂದೇ ಮಾಡಿದಡಿಟ್ಟು ತಿಕ್ಕುಡು ಅಂಚಾದ ಇಲ್ಲಲ್ದ ಸಾಧನಲೆಗ್ ಆಶ್ರಯ ಹರ್ಷ ಪನ್ಪುನ ಪಾತ್ರ ಉಂಡು ವಿನಯ್ ಕುಮಾರ್ ಸೊರಕ್ಕೆ ಪಂಡಿರು ಗಿರಾಕಿಲೆಗ್ ಖುಷಿ ಆಪನಂಚಿನ ಕಾರ್ಯನು ಹರ್ಷ ಸಂಸ್ಥೆ ಬುಡಂದೆ ನಡಪವನ್ ಬೈದಳು ಐತ ಒಟ್ಟುಗೂ ಕೆಲಸ ಕ್ಲಿಡ್ಲ ಎಡ್ಡೆ ಸಂಬಂಧ ದಿವನ್ ಹಿಡ್ದಾವ್ರ ಸಂಸ್ಥೆ ಬುಳಿದನಂದು 6 ಎಡ್ಡೆಪ್ಪು ಬೈಕಿಯರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಕೊಡುಗೆಯನ್ನು ನಾವು ಕೊಟ್ಟಿದ್ದೇವೆ. ಹೋಟೆಲ್ ಉದ್ಯಮದಲ್ಲಿ ಸಾಕಷ್ಟು ಪ್ರಗತಿಯನ್ನು ನಾವು ಮಾಡಿದ್ದೇವೆ. ಉಡುಪಿ ಅಂತ ಹೇಳಿದರೆ ಚಂದ್ರಲೋಕದಲ್ಲಿ ಕೂಡ ಉಡುಪಿ ಹೋಟೆಲ್ ಅನ್ನುವಂಥ ರೀತಿಯ ಪ್ರತೀತಿ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಡುಪಿ ಹೋಟೆಲ್ ಇದೆ. ಅದೇ ರೀತಿಯಲ್ಲಿ ಅದೇ ಸಾಲಿಗೆ ಇವತ್ತು ಹರ್ಷ ಕೂಡ ಸೇರ್ತದೆ. ಹರ್ಷ ಕೂಡ ಅದೇ ಸಾಲಿಗೆ ಒಂದು ಉದ್ದಿಮೆ ಆಗಿ ಬೆಳವಣಿಗೆ ಆಗುವಂಥ ಅವಕಾಶಗಳನ್ನು ನಾವು ಕಾಣ್ತಾ ಇದ್ದೀವಿ. ಆ ದೃಷ್ಟಿಯಲ್ಲಿ ಮುಂದಿನ ದಿವಸ ಈ ಮಳಿಗೆ ಭಾಳ ಯಶಸ್ವಿಯ ಮಾಳಿಗೆ ಆಗಲಿ, ಹೆಚ್ಚಿನ ಅಂಶ ಇದು ದೊಡ್ಡ ಪ್ರೇರೇಪಣೆ ಆಗಲಿ, 17 ಮಳಿಗೆಯಿಂದ 18ನೇ ಮಾಳಿಗೆಗೆ ಹೋಗುವಂಥ ದೃಷ್ಟಿಯಲ್ಲಿ ದೊಡ್ಡ ಪ್ರೇರೇಪಣೆ ಆಗಲಿ ಅನ್ನುವಂಥ ರೀತಿಯಲ್ಲಿ ಆಶಿಸಿಕೊಂಡು ಶುಭ ಕೋರಿ ಮಲ್ಲವಿನ್ನಿರು ದುಂಬುದ ಶಾಸಕಿಯರು JR ಲೋಬಪಾತಿರ್ದು ಇತ್ತದ ಕಾಲುಡು ಬೇಲೆ ಸೃಷ್ಟಿ ಮಲ್ಪನವು ಸುಲಭದವತ್ತು ಗಿರಾಕಿಲೆಗೆ ಬೋಡಾಯಿನೇನು ಒದಗಾದು ಹರ್ಷ ಉದ್ಯಮ ಕ್ಷೇತ್ರಡು ಬುಳಿಚಿಲು ಸಾಸಾದು 700 ಜನಕ್ಕೂ ಕೆಲಸ ಒದಗಾದನೆಂದು ಮೆಚ್ಚುಗೆ ತೆರಿಪಾಯಿರು. ಯಾರು ನಮಗೆ ಹರಸಿದ್ದಾರೆ ಅದನ್ನು ನಾವು ಯಾವಾಗ ನೆನಪಿಡ್ತೀವ ಅದರ ಅರ್ಥ ಭವಿಷ್ಯ ಒಳ್ಳೆದಿದೆ ಅಂತ ಅರ್ಥ. ಆ ಸಂಸ್ಥೆಗೆ ಇವತ್ತಿಗೆ ತಮ್ಮ ಹಿರಿಯರನ್ನು ಅದರ ಜೊತೆಯಲ್ಲಿ ತಮ್ಮ ಜೊತೆಯಲ್ಲಿ ಆಸ್ಕರ್ ಫರ್ನಾಂಡಿಸ್ರವರನ್ನು ತಾವು ನೆನಪಿಸಿದ್ದೀರಿ. ಅವರು ಕೂಡ ನಿಮಗೆ ಅದೇ ನೆನಪನ್ನು ಇಟ್ಕೊಂಡಿದ್ದಾರೆ ಕೂಡ. ಬಹುಶಃ ಇದು ಒಳ್ಳೆಯ ಸಂಕೇತ. ಖಂಡಿತವಾಗಿ ಈಗಾಗಲೇ ನನ್ನ ಮೊದಲೇ ಮಾತಾಡಿದವರು ತಮಗೆ ಹರಿಸಿದಾಗೆ ಇದು 17 ಅಲ್ಲ, 17ಕ್ಕೆ ಬಹಳಷ್ಟು ಜಾಸ್ತಿಯಾಗಿ 100 ಆಗಲಿ 170 ಎಷ್ಟು ಸಾಧ್ಯತೆ ಇದೆ ಭಗವಂತನ ಎಷ್ಟು ಆಶೀರ್ವಾದ ಕೊಡ್ತಾರೆ ಆ ರೀತಿಯಲ್ಲಿ ಇದು ಬೆಳೆದು ಸಮಾಜದ ಸೇವೆಯಲ್ಲಿ ಪಾಲ್ಗೊಂಡು ಸಾಕಷ್ಟು ಜನರಿಗೆ ಉದ್ಯೋಗ ನೀಡಿ ಅವರ ಕಣ್ಣೀರನ್ನು ಒರೆಸುವಂಥ ಕೆಲಸ ನಿಮ್ಮ ಸಂಸ್ಥೆಯಿಂದ ಆಗಲಿ. ಶಾಸಕರು ವೇದವ್ಯಾಸ್ ಕಾಮತ್ ಗುರ್ಕಾರ್ಮದ ಪಾತ್ರ ಪಂಡದು ಹರ್ಷ ಸಂಸ್ಥೆದ ಯಜಮಾನರು ಬಾರಿ ಉತ್ಸಾಹ ಇತ್ತಿನಾರ ಐನೇರ್ದಾವ್ರ ಸಂಸ್ಥೆ ಬುಡಂದೆ ಬುಳಿ ಒಂದುಂಡು ನಗರಡು ಮೂಜನೆ ಅಂಗಡಿ ಸುರು ಮಲ್ತದ ಕುಡ್ಲಗು ಮಲ್ಲ ಕೊಡುಗೆ ಕೊಡ್ತಿರಂದು ಪಂಡಿರು. ಹಲವಾರು ಪ್ರಾಡಕ್ಟ್ಗಳಿರುವಂಥ ಒಂದು ವಿಶೇಷತೆ, ಹಬ್ಬ ಹರಿದಿನಗಳಲ್ಲಿ ಡಿಸ್ಕೌಂಟ್ ಕೊಡುವಂಥದ್ದು. ಆ ಹಬ್ಬ ಹರಿದಿನಗಳ ಡಿಸ್ಕೌಂಟ್ಗಳಿಂದ ಗ್ರಾಹಕರಿಗೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು. ಅದರಲ್ಲಿ ಕೂಡ ಎಲ್ಲೋ ಒಂದು ಕಡೆಗಳಲ್ಲಿ ನಗುಮುಖದ ಸೇವೆಯ ತಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು. ಹಾಗಾಗಿ ಬಂದಂಥ ಯಾವುದೇ ಒಂದು ಗ್ರಾಹಕರು ಅವರ ಮನಸ್ಸಿನಲ್ಲಿ ಯಾವ ಚಿಂತನೆ ಇಟ್ಟುಕೊಂಡು ಬರ್ತಾರೆ ಅದನ್ನು ಅರಿತುಕೊಂಡು ಅವರಿಗೆ ತಮ್ಮಲ್ಲಿರುವಂಥ ವಸ್ತನ್ನು ಮಾರುವಂಥ ಸಾಮರ್ಥ್ಯ ಇರುವಂಥ ಒಂದು ವಿಶೇಷತೆ ಅದು ಹರ್ಷದ ಮಳಿಗೆಯಿಂದ ನಾನು ಕಂಡಿದ್ದೇನೆ. ಹಾಗಾಗಿ ಇವತ್ತು ಭಾಳ ಖುಷಿಯಲ್ಲಿ ಸಂತೋಷದಲ್ಲಿ ತಮ್ಮ ಉದ್ದಿಮೆ 17ನೇ ಶೋರೂಮ್ ಇವತ್ತು ಉದ್ಘಾಟನೆಗೊಂಡಿದೆ. ಇವತ್ತು ಬಹಳ ಮಂಗಳೂರಿಗೆ ಬೆಳೆಯುತ್ತಿರುವಂಥ ಮಂಗಳೂರಿಗೆ ಬಹಳ ದೊಡ್ಡ ರೀತಿಯ ಒಂದು ಕೊಡುಗೆ ಇದಾಗಿದೆ. ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ಫೀಸಾ ಬೈ ನೆಕ್ಸಸ್ ಸೆಂಟರ್ ನಿರ್ದೇಶಕರು ಅರವಿಂದ ಶ್ರೀವಾಸ್ತವ್, ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಪಣವದ ಗುರ್ಕಾರ್ಯರ್ ಆರ್ ಪದ್ಮರಾಜ್ ಮಲ್ಲವಿನ್ಯರಾದ ಪಾಲ್ದೆತ್ತೊಂಡರು. ಸಂಸ್ಥೆದ ಸಾಧನೆಯನ್ನು ಒದಗಾವನಕ್ಕಲು ಗಿರಾಕಿಲು ಸಂಸ್ಥೆದ ಅಭಿಮಾನಿಲು ಬಂಧುಲು ಉದಿಪನ ಲೇಸುಡು ಪಾಲ್ದೆತ್ತೊಂಡರು. ಕರೆದುಪೋಯಿನಕ್ಲೆನು ವರ್ಷಗೊರಾಂಡಲ ನೆಂಪು ಮಲ್ತೊಂದು ಅಕ್ಲೆನ ಆತ್ಮಗು ಶಾಂತಿ ಬಯಕುನ ಸಂಪ್ರದಾಯ ಮಾತದರ್ಮೊಡ್ಲ ಉಂಡು. ಕ್ಯಾಥೋಲಿಕ್ ಕ್ರೈಸ್ತರು ಕರೆದುಪೋಯಿನಕ್ಲೆಗಾದು ನವೆಂಬರ್ ತಿಂಗಳು ವಿಶೇಷ ಪ್ರಾರ್ಥನೆ ಮಲ್ಪೇರು. ಇತ್ತೆ ಆ ಬಗೆಟ್ ಒಂಜಿ ವರದಿ.
ನವೆಂಬರ್ 1 ಲೋಕದೋರ್ಮಿಡು ಕ್ಯಾಥೋಲಿಕ್ ಕ್ರಿಶ್ಚಿಯನ್ದಕ್ಕಲು ಸಂತ ಭಕ್ತಿರ್ನ ದಿನ ಆಚರಣೆ ಮಲ್ಪೇರು. ಮಾತಾ ಇಂಗ್ರೇಜಿಲೆಡು ಒಟ್ಟು ಸೇರಿದಾಕ್ಲಿನ ಧರ್ಮದ ಸಂತೆರೆನು ನೆಂಪು ಮಲ್ತೊಂದು ಮರ್ಯಾದೆ ಸಂದಾವೆರು. ಕರೆದು ಪೋಯಿನಕ್ಲಿನ ಆತ್ಮ ಸ್ವರ್ಗಗು ಪೋದಿತ್ತದು ದೇವರಿನ ಮುಟ್ಟ ಉಲ್ಲೆರೆಂದು ಕ್ರಿಶ್ಚಿಯನ್ದಕ್ಲಿನ ನಂಬಿಕೆ. ನವೆಂಬರ್ 2 ಮಾತಾ ಆತ್ಮಲಿನ ನೆಂಪು ಮಲ್ತೊಂದ ದಿನಾಚರಣೆ ಮಲ್ಪೇರು. ಆ ದಿನ ಮಾತಾ ಇಂಗ್ರೇಜಿಲೆನ ಮಸನಡು ತನ್ಕುಲೆ ಹಿರಿಯರು ಕುಟುಂಬದಕ್ಕಲು ಪ್ರೀತಿಗೆ ಸಂದಿನಕ್ಲೆಗ ಸಮಾಧಿ ನಿರ್ಮಲ ಮಲ್ತದು ಪೂಪಾರ್ದು ಸಿಂಗಾರ ಮಲ್ಪೇರು. ಇಂಗ್ರೇಜಿಡು ಬಲಿ ಪೂಜಾದು ಮಸಣಗು ಪೋದು ಪ್ರಾರ್ಥನೆ ಮಲ್ಪೇರು. ಆಕ್ಲಿಗೆ ಇಷ್ಟದ ತೆನಸ್ಲಿನ ಇಲ್ಲಡ ತಯಾರ ಮಲ್ತದು ತಿನ್ಪೇರು. ಇಂಚ ಕರಿದು ಪೋಯಿನಕ್ಲಿನ ನೆಂಪು ಏಪುಗ್ಲ ಮರಪಂದಿನಂಚ ತೂವೋನ್ವೇರು. ಆನಿ ಇಂಗ್ರೇಜಿಲೆಡು ಮಾತ್ರೆಗ್ಲ ಅನುಕೂಲ ಆಪನಂಚ ಧರ್ಮಗುರುಕುಲು ಮೂಜಿ ಬಲಿ ಪೂಜೆ ನಡಪಾವೆರು. ಸಮಾಧಿ ದಡೆ ಪೋದು ಆಶೀರ್ವಾದ ಮಲ್ತದು ಪ್ರಾರ್ಥನೆ ಮಲ್ಪೇರು. ಕುಟುಂಬದಕ್ಕಲು ಮಾತ್ರ ಇಂಗ್ರೇಜಿಡು ಸೇರಿನ ಮಾತ ಭಕ್ತಿರ್ಲ ಪ್ರಾರ್ಥನೆಡು ಸೇರೋನ್ವೇರು. ಮುದಿರ್ದೆಚ್ಚ ವರ್ಷಲಿಡ್ದು ಸಮಾಧಿಲೆಗ ವಾರಸ್ತಾರಿಜಿಂಡಲ ಇಂಗ್ರೇಜಿದ ಲೆಕ್ಕೊಡೆ ಸಮಾಧಿ ನಿರ್ಮಲ ಮಲ್ತದು ಪೂಪಾಡ್ದು ಕ್ಯಾಂಡಲ್ ಪೊತ್ತಾದು ದೀದು ಪ್ರಾರ್ಥನೆ ಮಲ್ಪೇರು. ನಮ್ಮೊಟ್ಟಿಗೆನೆ ಇತ್ತೊಂದು ಕರಿದ ಪೋಂಡಲ ಆಕ್ಲಿನ ಮರಪ ಒಂದೇ ನೆಂಪು ಮಲ್ತೊನ್ನವು ಎಡ್ಡ ಸಂಪ್ರದಾಯ ಆದುಂಡು. ಶಕ್ತಿನಗರದ ವಿಶ್ವ ಕೊಂಕಣಿ ಕೇಂದ್ರಡು ನವೆಂಬರ್ 4-25 ಅಖಿಲ ಭಾರತ ಕೊಂಕಣಿ ಸಮ್ಮೇಳನ ಅಟ್ಟಣೆ ಮಲ್ತದನಂದು ಸಮ್ಮೇಳ ಎತ್ಕೊನ್ನ ಸಮಿತಿದ ಗುರ್ಕಾರ್ಯರು ಮೈಕಲ್ ಡಿಸೋಜಾ ಸುದ್ದಿ ಕುಟ್ಟೋಡು ತೆರಿಪಾದರು. ಪುದರ್ಪೊಯ್ ಕಾದಂಬರಿ ಬರಿಪುನರ್ ಬೊಕ್ಕ ಕೊಂಕಣಿ ಚಳವಳಿದ ನಾಯಕಿಯಾದ ಪುನಃ ಹೇಮಾ ನಾಯಕ್ ಗುರ್ಕಾರ್ಮಿಡ್ ನವೆಂಬರ್ 4 ಕಾಂಡೆ 10 ಗಂಟೆಗೆ ಪುದರ್ಪೊಯ್ ಹಿಂದಿ ಕವಿ ವಿಮರ್ಶಕರು ವಿದ್ವಾಂಸರು ಉದಯನ್ ವಾಜಪೇಯಿ 25ನೇ ಅಖಿಲ ಭಾರತ ಕೊಂಕಣಿ ಸಮ್ಮೇಳನ ಉದಿಪನ ಮಲ್ಪುವೆರು. ಸಾಹಿತ್ಯ ಬೊಕ್ಕ ಬದುಕು ಪಂಪುನ ವಿಷಯದ ಬಗೆಟ್ 6 ಶಿಖರೋಪನ್ಯಾಸ ಕೊರ್ಪೆರೆಂದು ಸಮ್ಮೇಳನದ ಇತ್ಕೊನ್ನ ಸಮಿತಿದ ಗುರ್ಕಾರ್ಯರು ಮೈಕಲ್ ಡಿಸೋಜಾ ಪಂಡೆರು. ಸಮ್ಮೇಳನಡು ಪರಿಸಂವಾದ, ಸಾಹಿತ್ಯ ಸಾದರೀಕರಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಕೊಂಕಣಿ ಭಾಷೆ ಸಾಹಿತ್ಯ ಪರ್ಬದ ಒಟ್ಟುಗೂ ಬೇತ ಕಾರ್ಯಕ್ರಮಗಳು ನಡೆತದು 5ನೇ ಸಮ್ಮೇಳನ ಮುಗಿತಲಾಪಣೊಂದು ಮೈಕಲ್ ಡಿಸೋಜಾ ತೆರಿಪಾಯರು. ಸಮಿತಿದ ಕಾರ್ಯಗುರ್ಕಾರ್ಯರು ಚೆಂಪೆರ್ನಾಲ್, ಒತ್ತು ಗುರ್ಕಾರ್ಯರು ನಂದಗೋಪಾಲ ಶೆಣೈ, ಮೆಲ್ವಿನ್ ರಾಡ್ರಿಗಸ್, ಚೇತನ್ ಆಚಾರ್ಯ, ಟೈಟಸ್ ನೋರುನ್ನ ಸುದ್ದಿ ಕುಟ್ಟುಡಿದ್ದರು. ಕವಿತೆ, ಅದೇ ರೀತಿ ಗದ್ಯ ಬರಹ ಇದೆಲ್ಲ ಸಾದರೀಕರಣ ಇರುತ್ತದೆ. ಆಮೇಲೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. ಸಾಧಾರಣ 600ರಿಂದ 700 ಜನರು ಪ್ರತಿನಿಧಿಗಳಾಗಿ ದೇಶದ ನಾನಾ ಭಾಗಗಳಿಂದ, ಅಂದರೆ ಕೊಂಕಣಿ ಮಾತಾಡುವಂತಹ ಗೋವಾ, ಮಹಾರಾಷ್ಟ್ರ, ಕೇರಳ, ದೆಹಲಿ ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಜನ ಇದರಲ್ಲಿ ಪ್ರತಿನಿಧಿಗಳಾಗಿ ಭಾಗವಹಿಸಲಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿಯನ್ನು ಕೂಡ ನಾವು ನೀಡಿದ್ದೇವೆ. ಈ ಕಾರ್ಯಕ್ರಮ ಸಮ್ಮೇಳನ ಇದನ್ನು ಉದ್ಘಾಟಿಸಲು ಹಿಂದಿ ಭಾಷೆಯ ಖ್ಯಾತ ಕವಿ, ವಿದ್ವಾಂಸ ಮತ್ತು ವಿಮರ್ಶಕರಾದಂಥ ಉದಯನ್ ವಾಜಪೇಯಿ ಅವರು ಬರಲಿದ್ದಾರೆ ಮತ್ತು ಅವರು ಲೈಫ್ ಅಂಡ್ ಲಿಟ್ರೇಚರ್ ಈ ಬಗ್ಗೆ ಹಿಂದಿ ಭಾಷೆಯಲ್ಲಿ ಶಿಖರೋಪನ್ಯಾಸ ನೀಡಲಿದ್ದಾರೆ. ಇದು ಒಂದು. ಎರಡನೇದು, ಸಮಾರೋಪ ಸಮಾರಂಭಕ್ಕೆ ಖ್ಯಾತ ವಿದ್ವಾಂಸೆಯಾದಂಥ ಮಮತಾಜಿ ಸಾಗರ್ ಅವರು ಬರಲಿದ್ದಾರೆ. ಅವರು ಸಾಹಿತ್ಯ ಮತ್ತು ಸಾಮಾಜಿಕ ಜವಾಬ್ದಾರಿ ಈ ಕುರಿತು ಇಂಗ್ಲಿಷ್ ಭಾಷೆಯಲ್ಲಿ ಉಪನ್ಯಾಸವನ್ನು ಇಂಚಿಪ್ಪ ಮಂಗಳ ಸ್ಟೇಡಿಯಂ ನಡೆತಿನ ದಕ್ಷಿಣ ಕನ್ನಡ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಬಲಿಪು ಪಂತೊಡು ಕುಡ್ಲದ ನವೀನ್ ಕುಮಾರ್ ಜೋಗಿ ಬಂಗಾರದ ಪದಕ ಗೆದ್ದು ರಾಜ್ಯ ಮಟ್ಟಗೂ ಆಯ್ಕೆ ಆದರು. ಮಂಗಳ ಕ್ರೀಡಾಂಗಣಡು ನಡೆತಿನ ದಕ್ಷಿಣ ಕನ್ನಡ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಕ್ರೀಡಾಕೂಟಡು ಕಾಲೇಜು ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರ್ನ ಪ್ರಾದೇಶಿಕ ಕಚೇರಿಡು ಸಾಯಕಿರಾದಪ್ಪನ ನವೀನ್ ಕುಮಾರ್ ಜೋಗಿ ಮೇರು 800 ಮೀಟರ್ ಓಟ ಬೊಕ್ಕ 200 ಮೀಟರ್ ಬೊಕ್ಕ 100 ಮೀಟರ್ ಓಟೋಡು ಬಂಗಾರದ ಪದಕನು ಗೆದ್ದಿದ್ದರು. ಡಿಸೆಂಬರ್ ಹೊಸ ಕೋಟೆಡ್ ನಡಪು ನಂಚಿನ ರಾಜ್ಯ ಮಟ್ಟದ ಕ್ರೀಡಾಕೂಟಗೂ ಮೇರು ಆಯ್ಕೆ ಆತಿರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.